ಮಂಗಳೂರಿನ ಕಲ್ಕೂರ ಪ್ರತಿಷ್ಠಾನದ ವತಿಯಿಂದ ಪೇಜಾವರ ಹಿರಿಯ ಶ್ರೀಗಳಾದ ವಿಶ್ವೇಶತೀರ್ಥ ಸ್ವಾಮೀಜಿಯವರ 2ನೇ ಪುಣ್ಯಸ್ಮರಣೆ ಕದ್ರಿ ಮಲ್ಲಿಕಟ್ಟೆಯ ಮಲ್ಲಿಕಾ ಬಡಾವಣೆಯ ಮಂಜುಪ್ರಸಾದ ಮನೆಯಲ್ಲಿ ಪೇಜಾವರ ವಿಶ್ವೇಶತೀರ್ಥ ನಮನ 2021 ಕಾರ್ಯಕ್ರಮ ನಿನ್ನೆ ನಡೆಯಿತು. ಅಧ್ಯಕ್ಷತೆಯನ್ನು ವಹಿಸಿದ್ದ ಕಲ್ಕೂರ ಪ್ರತಿಷ್ಠಾನದ ಅಧ್ಯಕ್ಷ ಪ್ರದೀಪ್ ಕುಮಾರ್ ಕಲ್ಕೂರ ಸ್ವಾಗತಿಸಿದರು. ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಕಾರ್ಯಕ್ರಮ ಶುಭಾರಂಭ ಮಾಡಿದರು. ಶಾಸಕ ವೇದವ್ಯಾಸ್ ಕಾಮತ್ ವಿಶ್ವೇಶತೀರ್ಥ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈದರು. ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ, ಓಡಿಯೂರಿನ ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಕರ್ನಾಟಕ ಬ್ಯಾಂಕಿನ ನಿರ್ಗಮನ ಅಧ್ಯಕ್ಷ ಪೊಳಲಿ ಜಯರಾಮ್ ಭಟ್, ಬ್ಯಾಂಡ್ ಮಾಸ್ಟರ್ ಹೆರಾಲ್ಡ್ ಸಿರಿಲ್ ಡಿಸೋಜ, ಗಮಕಿ ಪದ್ಯಾನ ಗಣಪತಿ ಭಟ್, ಹರಿದಾಸ ಸಾಹಿತ್ಯ ಸಂಗೀತ ವಿದ್ವಾಂಸ ಬಿ ಹುಸೇನ್ ಸಾಬ್ ಕನಕಗಿರಿ, ಸಾಮಾಜಿಕ ನಾಯಕರಾದ ಅಪ್ಪಣ್ಣ ಹೆಗಡೆ ಬೈಂದೂರು, ಭಜನೆ ಸಾಧಕರಾದ ಪ್ರೇಮಲತಾ ಆಚಾರ ಮಂಗಳಾದೇವಿ, ಹಿರಿಯ ಸಾಹಿತಿ ಡಾಕ್ಟರ್ ರಮಾನಂದ ಬನಾರಿ, ಕವಿ ರಾಧಾಕೃಷ್ಣ ಉಳಿಯತಡ್ಕ, ಸಾಲಿಗ್ರಾಮದ ಪ್ರೊಫೆಸರ್ ಶ್ರೀನಿವಾಸ ಅಡಿಗ, ಕೆ ಗೋವಿಂದ ಭಟ್, ಮಧೂರು ವಿಷ್ಣು ಆಸ್ರಾ, ಕುದ್ಮಾರ್ ವೆಂಕಟರಮನ್, ದಂಡತೀರ್ಥ ಸೀತಾರಾಮ ಭಟ್ ಅಮೇರಿಕ, ತಮ್ಮ ಲಕ್ಷ್ಮಣ, ದೇವೇಂದ್ರ ಹೀಗೆ ವಿವಿಧ ಕ್ಷೇತ್ರದ ಸಾಧಕರನ್ನ ಶ್ರೀ ವಿಶ್ವೇಶತೀರ್ಥ ಜೀವಮಾನ ಸಾಧನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಟೀಲು ಶ್ರೀ ಲಕ್ಷ್ಮೀನಾರಾಯಣ ಆಸ್ರನ್ನ, ಪ್ರೇಮಲತಾ ಆಚಾರ್ ಮಂಗಳದೇವಿ, ಹರಿಕೃಷ್ಣ ಪುನರೂರು, ಪ್ರೊಫೆಸರ್ ಎಂಬಿ ಪುರಾಣಿಕ್, ನವನೀಶ್ ಶೆಟ್ಟಿ ಕದ್ರಿ, ಸುಧಾಕರ್ ಪೇಜಾವರ, ದಯಾನಂದ ಕಟೀಲ್ ಮೊದಲಾದವರು ಉಪಸ್ಥಿತರಿದ್ದರು. ಸುಲಭ ಸಾಧ್ಯವಾಗಿ ನಮಗೆ ದಕ್ಕಿದ್ದು ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಗಳ ಅನುಗ್ರಹ ಮತ್ತು ಅವರ ಸಹವಾಸ. ಜೀವನದ ಎಲ್ಲ ಭಾಗದಲ್ಲಿ ಅನಾಯಾಸವಾಗಿ ಬರ್ತಿದ್ದರು ಈ ಮನೆಗೆ, ಅನಾಯಾಸವಾಗಿ ಈ ಕ್ಷೇತ್ರಕ್ಕೆ. ನಾನು ಯೋಚನೆ ಮಾಡಿದ್ದು ಕಲ್ಕೂರನ ಮನೆಗೆ ಬಂದದ್ದಲ್ಲ. ದಕ್ಷಿಣ ಭಾರತದ ಸಾನ್ನಿಧ್ಯ ಕ್ಷೇತ್ರ ಕದ್ರಿ ಮಂಜುನಾಥನ ಈ ಕ್ಷೇತ್ರ. ಹೇಗೆ ಬದ್ರಿಯೋ ಹಾಗೆ ಕದ್ರಿ. ನಾನು ಪೂಜ್ಯ ಗುರುದೇವಾನಂದ ಸ್ವಾಮಿಗಳ ಹತ್ರ ಹೇಳಿದೆ, ನೀವು ಗಾಣಗಾಪುರವನ್ನು ನೀವು ನಮ್ಮ ಈ ಪರಿಸರಕ್ಕೆ ತಂದಿರಿ ಅಂತ. ಬಹುಶಃ ಆವಾಗ ಪರಶುರಾಮ ದೇವರು ಬದರಿಯನ್ನು ಇಲ್ಲಿಗೆ ತಂದರು ಅಂತ ನಾನು ಭಾವಿಸ್ತೇನೆ. ಅಂತಹ ಕ್ಷೇತ್ರ ಇದು, ಅಂಥ ಕ್ಷೇತ್ರ. ಶ್ರೀಗಳು ಕಲ್ಕೂರರ ಮನೆಗೆ ಬರ್ತಾ ಇದ್ದದಲ್ಲ, ಸರ್ಕಾರಿ ವ್ಯವಸ್ಥೆಯಲ್ಲಿ ಕ್ಷೇತ್ರ, ಅದಕ್ಕೆ ಅದರಾದ ಇತಿಮಿತಿ ಅದರ ಆಡಳಿತಕ್ಕೆ ಬಂದಾಗ ಕಂಡುಕೊಂಡರು ಈ ತಾಣವನ್ನು. ಯಾವತ್ತೂ ಬರ್ತಾಯಿದ್ರು. ಕೇಂದ್ರ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಗಳಲ್ಲೊಂದಾಗಿರತಕ್ಕಂತಹ ಪದ್ಮ ವಿಭೂಷಣ ಪ್ರಶಸ್ತಿಯಿಂದ ಪುರಸ್ಕೃತರಾಗಿರತಕ್ಕಂತಹ ಗುರುಗಳ ಹೆಸರಿನೊಂದಿಗೆ ಇಂತಹ ಸಾಧಕರನ್ನು ನೆನೆಯೋದು ಅದು ಅವರಿಗೂ ಕೂಡ ಪದ್ಮವಿಭೂಷಣ ಪ್ರಶಸ್ತಿ ಸಂದ ಹಾಗೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಅಂತಹ ಭಾಗ್ಯ ಅವರೆಲ್ಲರೂ ಕೂಡ ಬದುಕಿನಲ್ಲಿ ಒದಗಿ ಬರಲಿ ಅಂತ ಆಶಿಸ್ತಾ, ಅವರ ಬದುಕಿನಲ್ಲಿ ಭಗವಂತನ ಕೃಷ್ಣನ ಅನುಗ್ರಹದ ಶ್ರೀರಕ್ಷೆ ನಿರಂತರ ಇರಲಿ. ಬದುಕಿನಲ್ಲಿ ಬರಬಹುದಾದ ಏನೇ ಇಳಿ ವಯಸ್ಸಿನಲ್ಲಿ ಬರುವಂತಹ ಸಂಕಷ್ಟಗಳು ಅವೆಲ್ಲವೂ ಕೂಡ ದೂರ ಆಗಲಿ, ಬದುಕಿನಲ್ಲಿ ಸುಖ ಸಂತೋಷ ಸಮೃದ್ಧಿ ನೆಲೆಸುವಂತಾಗಲಿ ಅಂತ ಕೃಷ್ಣನಲ್ಲಿ ಪ್ರಾರ್ಥಿಸ್ತಾ ತಾಲ್ನಾಗ ಪನ್ಪುಣಿಗೆ ಪೋಪೆ ಅಂತ ಪನ್ಪುಣಿಗೆ ಆಂಡ ನಿಕ್ಕಲ್ಲ ಮುಲ್ಪ ಶಾಶ್ವತ ಅತ್ತು ಅಂತ ಪನ್ಪುಣಿಗೆ ಪರಂದೀರೆ ಮರದ ತಾಳ್ದಾಣಗ ಪನ್ಪುಣಿಗೆ ನಿಕ್ಕಲ್ಲ ಮುಲ್ಪ ಶಾಶ್ವತ ಅತಿ ಜಗತ್ತೇ ಶಾಶ್ವತ ಅತ್ತು ಅಂತ ಪನ್ಪುಣಿಗೆ ನಂಗೆ ಬೋಡ್ತಾನೆ ಅಲ್ಪ ಅವೊಂಜಿ ಸಂದೇಶ ಅಲ್ಪ ಉಂಡತ. ಬದುಕಂಡ ಎಂಚ ಬದುಕೊಡು, ಸಮಾಜಕ್ಕೆ ಬೋಡೋದು ಬದುಕೊಡು. ಏತು ವರ್ಷ ಬದುಕಂಡು ಆ ಲೆಕ್ಕ ಕೊಡುದಿಲ್ಲ, ಎಂಚ ಬದುಕಿ ಅನ್ಪಿನ ಲೆಕ್ಕಾಚಾರ ನಮ್ಮ ಎದುರು ಬರ್ಪುಂಡು. ಇನ್ನು ನಂಗೆ ಬೋಡ್ತಾನೆ ಪರೋಪಕಾರದ ಬದುಕು ನಮ್ಮವ ಆಬಡು. ಪರತೃಪೊಪ್ಪನಂಚಿನ ತುದೆತ್ತ ನೀರು ಅವು ಪರ್ದದಲ್ಲ ಮುಗಿತಿದ್ದಿಚ್ಚಿ ನಂಗೆ ಕೊರ್ತದು. ಸಾಧು ಸಂತಿರ ದಾನೆ ಮಲ್ತೀರ ಅಂಚನೆ ಪರತದು ಒಂಜ ಆತ ನಂಗೆ ಬೋಡ್ತನಂಚಿನ ನೀರ್ನು ನಂಗೆ ಬೊಡ್ದು ಪೋಯಿರು. ಅಂಚನೆ ಮರಟಿತ್ತನಂಚಿನ ಪರಂದು ಮರಣೆ ತಿಂದು ಮುಗಿಪುಜಿಗೆ ಅವು ಸಮಾಜವು ಕೊರ್ಪುಂಡು. ಅಂಚನೆ ಸಾಧು ಸಂತೆರೆ ಬದುಕಲ್ಲ ಆ ರೀತಿದವು. ಐಕೊಂಜ ಆದರ್ಶವನ್ನು ತೋಜ್ಪಾವಡು ಅಂದಾಂಡ ಪೇಜಾವರ ಸ್ವಾಮಿಯನ್ನು ತೋಜ್ಪಾವಳಿ. ನಮಗೆ ಆಶ್ರಮ ಕೊಟ್ಟಂಥ ಗುರುಗಳು ಶ್ರೀ ಸುಜ್ಞಾನೇಂದ್ರ ತೀರ್ಥರು. ಅವರ ಜೊತೆಗೆ ನಾನು ಕೇವಲ 4 ತಿಂಗಳ ಪರ್ಯಂತ ಮಾತ್ರ ನಮ್ಮ ಜೊತೆಗೆ ಅವರಿದ್ದರು.
ಅವರು ನಮಗೆ ದೀಕ್ಷೆ ಕೊಟ್ಟು ಹೇಳಿದಂಥ ಮಾತು ಪೇಜಾವರ ಶ್ರೀಗಳ ಹಾಗೆ ಆಗಬೇಕು ಅಂತೇಳಿ. ಅವರನ್ನು ನೋಡ್ತಾ ಇದ್ದೆ, ನೋಡಿ ಅವರು ಹೇಗಿದ್ದಾರೆ, ಹಾಗೆ ನೀವು ಕೀರ್ತಿಯನ್ನು ಪಡೆಯಬೇಕು ಅಂತ ಹೇಳಿ. ಅವತ್ತಿನಿಂದ ನನಗೆ ಪೇಜಾವರ ಶ್ರೀಗಳು ವಿಶ್ವೇಶ ತೀರ್ಥರು ಅಂತೇಳಿ ಹೇಳಿದರೆ ಏನೋ ಒಂದು ಆಕರ್ಷಣೆ, ಅವರೇ ನನಗೆ ಮಾಡೆಲ್ ಎಂಬುದಾಗಿ ಇಂತಹ ಒಂದು ಭಾವನೆಯನ್ನು ನಾನು ಬೆಳೆಸಿಕೊಂಡು ಬಂದು ಆ ದೃಷ್ಟಿಯಲ್ಲೇ ಅವರನ್ನು ಕಂಡು ಅವರಿಂದ ವಿಶೇಷವಾದ ಸ್ಫೂರ್ತಿಯನ್ನು ನಾನು ಪಡೆದದ್ದನ್ನು ಇವತ್ತಿಗೂ ಕೂಡ ನಾನು ಸ್ಮರಿಸ್ತಾ ಇದ್ದೇನೆ.